ಹಲೋ ಫ್ರೆಂಡ್ಸ್ ಎಂಚಲ್ಲರು ಮಾತೆಲ್ಲ ಯಕ್ಷಗಾನ ಅಭ್ಯಾಸ ಕೇಂದ್ರ UAEದ ದಶಮಾನೋತ್ಸವ ಸಂಭ್ರಮ ದುಬೈದ ಶೇಖ್ ರಾಶಿದ್ ಆಡಿಟೋರಿಯಂ ನಡಪರಂಡುವಿನಿ ಈ ವಿಡಿಯೋ ನಿಕ್ಲು ಆ ಪ್ರೋಗ್ರಾಮನ್ನು ತುಯ್ಯರ ಉಳ್ಳರು. ಸೊ ಏರ್ ಮಾತಾ ಚಾನೆಲ್ ನನ್ನೆಲ್ಲ ಸಬ್ಸ್ಕ್ರೈಬ್ ಮಾಡ್ತಿದ್ದಾರ, ಪ್ಲೀಸ್ ಸಬ್ಸ್ಕ್ರೈಬ್ ಮಲ್ಪ್ಲೆ. ಈ ವಿಡಿಯೋ ಇಷ್ಟ ಅಂಡ ಒಂದು ಲೈಕ್ ಕೊರಲಿ, ವಿಡಿಯೋನ ಕಡೆ ಮುಟ್ಟ ತೂದು ಸಪೋರ್ಟ್ ಮಲ್ಪ್ಲೆ. ಕುದುರೆ ಆನೆ ಒಂದೇತನೇ ಚಿಂತೆ ಇಂಬೆಗಳು ಎನ್ನ ಸಂಪತ್ತಿಯನ್ನು ಜೋಕುಲೆಯನ್ನು ಬಡದಿನ ಚಿಂತೆ ಋಷಿಗಳಡಕ್ಕೆ ದಾಯಿ ಎಂಕಲಿಗೆ ಮಾತೆ ಇತ್ತು ಮೋಸ ಬಂದಲ್ಲ ಎಂಕಲಿಗೆ ದಾಯಿ ಒಂದು ಮೋಹ ಅಂತ ಎನ್ನಗ
ಶೆಟ್ಟಿ ಹಾಗೆಯೇ ಸೇರಿರುವ ಎಲ್ಲ ಕನ್ನಡದ ಮನಸ್ಸುಗಳಿಗೂ ಕೂಡ ಪ್ರೀತಿಯ ಸ್ವಾಗತ ಮತ್ತು ಸುಸ್ವಾಗತವನ್ನು ಬಯಸುತ್ತಾ ಸುರ್ಗಾದ ಬೈದಿನ ಮಾತ ಬೆನ್ನಿರ ನಕಲು ಹೊರ ಕಡದಿನ ರಡ್ಡು ಕೈನ ಒಟ್ಟು ಮಲ್ತದೆ ಒಂದು ನಿಖಲ್ನ 10ನೇ ವರ್ಷದ ದಶಮಾನೋತ್ಸವದ ಈ ಒಂದು ಪೊರ್ಲ ಲೇಸಿರು ನಮ್ಮ ಮಾತ ಸೇರಿದ ದಾಯ ತಾಟಿ ಪುಟ್ಟರು ಬಂದ ಕೇಂದ್ರ ಯಕ್ಷಗಾನದ ತಾಕತ್ತು ಯಕ್ಷಾಭ್ಯಾಸ ಕೇಂದ್ರ UA ದಕ್ಕಲ ತಾಕತ್ತುದಾದ ಬಂಡ 2024 ಮೋದಿ ಬೈದಿನ ಕಾರ್ಯಕ್ರಮ ಕೊಡ್ತಿನ ಪ್ರದರ್ಶನ ಖಾಲಿ 5 ನಿಮಿಷದ ಪ್ರದರ್ಶನ ಅಂಡಲ ಅಲ್ಪ ಸೇರ್ದಿನ 10,000 ಜನ ಕೈತಾಕೆ ಕರೆದು ನಮ್ಮ ಯಕ್ಷಗಾನದ ಮಾನಾದಿಗೆ ಮಲ್ದರು ಬಂಡ ಅವು ನಮ್ಮ UAE ಯಕ್ಷಾಭ್ಯಾಸ ಕೇಂದ್ರದ ತಾಕತ್ತು ಬಂದ್ರೆ ಈ ವೇದಿಕೆ ನಮಕ ಮಾತಿರಗಳ ಪೆರ್ಮೆ ಬಿಡು 5 ನಿಮಿಷದ ಪ್ರದರ್ಶನ 14 ಜನ ಕಲಾವಿದರು ಸೇರಿದ ಒಂದು ಕುರ್ನಂಚಿನ ಪ್ರದರ್ಶನ ಇನಿ 10,000 ಜನಕ್ಕೆ ಮುಟ್ಟದು ನಮ್ಮ ಯಕ್ಷಗಾನಗ ಒಂದು ಪೆರ್ಮೆ ಕೊಡ್ತೇವೆ ಜನನಿ ಜನ್ಮ ಭೂಮಿಸ್ತ ಸ್ವರ್ಗಾದಪಿ ಗರಿಯಸಿ ಬಂದ ನಮ್ಮ ಮಾತೆಲ್ಲ ಬಂತ ನೆರವೇರಿದ ಪಂಪನ ಪ್ರಾರ್ಥನೆದ ಮೂಲಕ ಆದಿವಂದಿತ ಆದಿ ಪೂಜಿತ ವಿಘ್ನ ವಿನಾಶಕ ವರಪ್ರದಾಯಕ ವಿಘ್ನೇಶ್ವರಗೆ ನಮ್ಮ ನಂಬಿನ ಮಾತ ದೈವ ದೇವರಿಗೆ ಅಡ್ಡ ಉಳಂದು 10ನೇ ವರ್ಷದ ಈ ಒಂದು ದಶಮಾನೋತ್ಸವದ ಪೊರ್ಲ ಲೇಸದ ಉದುಪಾನ ಅಸತೋಮ ಸತಿಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ. ಎಲ್ಲ ಅತಿಥಿ ಅಭ್ಯಾಗತರಿಗೆ ನಾವು ತುಂಬ ಹೃದಯದ ವಂದನೆ ಅಭಿನಂದನೆ ಮತ್ತು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಕೇಂದ್ರ UAE ನಿನ್ನ 10ನೇ ವರ್ಷದ ಒಂದು ಗೌರವಾರ್ಪಣೆನ ಸಂದಾಯ ಮಲ್ತದಲ್ಲ ಬಂಧುಗಳೇ, ಮಗುವಿಗೆ ತಾಯಿಯ ಆಸರೆ, ವಿದ್ಯೆಗೆ ಗುರುವಿನ ಆಸರೆ, ಬೆಳಕಿಗೆ ಸೂರ್ಯನ ಆಸರೆ, ನೆರಳಿಗೆ ಮರದ ಆಸರೆ. ಕಳೆದ 4 ದಶಕಗಳಿಂದ ಸಂಘಟನೆಗಾಗಿ ಕೆಲಸ ಮಾಡಿದ ನಮ್ಮ ಸಾಂಸ್ಕೃತಿಕ ರಾಯಭಾರಿ ಸರ್ವೋತ್ತಮ್ ಶೆಟ್ಟಿ ಅವರಿಗೆ ದುಬೈಯ ಜನರ ಕೈ ಚಪ್ಪಾಳೆಯ ಆಸರೆ ಈಗೆಲ್ಲ ನಾಟಿದ ಮೂಲಕ ಸರ್ವೋತ್ತಮ್ ಶೆಟ್ಟಿ ಉಷಾ ಸರ್ವೋತ್ತಮ್ ಶೆಟ್ಟಿ ದಂಪತಿಗಳಿಗೆ ಒಬ್ಬರ ಈ ಕಾರ್ಯಕ್ರಮದ ವೇದಿಕೆ ನಮ್ಮ ಸಮಯ ಮತ್ತೊಂದು ವೇದಿಕೆಯಲ್ಲಿರುವ ಪ್ರಶಸ್ತಿ ಕುವೆಂಪು ವಿಶ್ವಮಾನ್ಯ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನ ಪಡೆದುಕೊಂಡಿರುವ ವಕ್ವಾಡಿ ಪ್ರವೀಣ್ ಶೆಟ್ಟಿ ಅವರಿಗೆ ನಾವು ವಿಶೇಷವಾದಂತಹ ಧನ್ಯವಾದ ಅಭಿನಂದನೆ. 10ನೇ ವರ್ಷದ ಕಾರ್ಯಕ್ರಮದ ವೇದಿಕೆಯಲ್ಲಿ ಯಾಕೆ ಕೊಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಈ ಯಕ್ಷಗಾನ ಅಭ್ಯಾಸ ಕೇಂದ್ರ 10 ವರ್ಷಗಳ ಕಾಲ ನಡಿಬೇಕಿದ್ರೆ ತರಗತಿ ಮಾಡೋದಕ್ಕೆ ಉಚಿತವಾಗಿ ಸ್ಥಳವನ್ನ ಕೊಟ್ಟವರು, ಏನಾದ್ರೂ ಕಾರ್ಯಕ್ರಮಗಳಿದ್ರೆ ಉಚಿತವಾಗಿ ಹೋಟೆಲ್ ಸಭಾಂಗಣವನ್ನ ಕೊಟ್ಟವರು. ಹಾಗಾಗಿ ನಿಜ ಅರ್ಥದ ಕಲಾ ಪೋಷಕ ವಕ್ವಾಡಿ ಪ್ರವೀಣ್ ಶೆಟ್ರು ಕೊರೋನಾ ಸಂದರ್ಭದಲ್ಲಿ ಅವರ ಸೇವೆಯನ್ನು ನಾವು ನೋಡಿದ್ದೇವೆ. ಸಮಸ್ಯೆಯಲ್ಲಿದ್ದವರು, ಸಂಕಷ್ಟದಲ್ಲಿದ್ದವರಿಗೆ ಊರಿಗೆ ಕಳಿಸಿ ಕೇವಲ ಪಟ್ಲ ಅವರು ತಮಗೋಸ್ಕರ ಬದುಕಿಲ್ಲ, ಇವತ್ತು ಕಲಾವಿದರಿಗೋಸ್ಕರ ಬದುಕಿದ ಒಂದು ಜೀವ ನಮ್ಮ ಯಕ್ಷಗಾನ ಕ್ಷೇತ್ರದಲ್ಲಿ. ಹಾಗಾಗಿ ಅವರನ್ನ ಕಲಾವಿದರ ಪಾಲಿನ ಕಾಮಧೇನು ಅಂತ ನಾವೆಲ್ಲರೂ ಕೂಡ ಕರೀತಾ ಇದ್ದೇವೆ. ಬಂಧುಗಳೇ, ಕಲಾವಿದರ ಅಂತರಂಗವನ್ನು ಅರಿತು ಅವರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವ ಆಶ್ರಯದಾತರೆಂದೆನಿಸಿ ರೂಪಿಸಿದ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ಗೆ ದಶಮಾನೋತ್ಸವದ ಸಂಭ್ರಮ. ದಶ ದಿಕ್ಕುಗಳಿಗೆ ಪಸರಿಸಿದ ತಮ್ಮ ಸಮಾಜಮುಖಿ ಕೈಂಕರ್ಯದ ಕೂಸು ಶತಸೂರುಗಳಾಗಿ ಹೊಮ್ಮುತ್ತಾ ಇದೆ. ಯಕ್ಷಗಾನ ಕಲಾಸೌಧದ ಕನಕ ಕಲಶವಾಗಿ ಕಲೆ ಮತ್ತು ಕಲಾವಿದರ ಕಾಮಧೇನುವಾಗಿ ಅಕ್ಷರದ ಜೊತೆಗೆ ಯಕ್ಷ ಶಿಕ್ಷಣದ ಮೂಲಕ ಯುವ ಕಲಾವಿದರನ್ನ ಯಕ್ಷ ರಂಗದತ್ತ ಆಕರ್ಷಿತರನ್ನಾಗಿಸಿದ ಯಕ್ಷ ಸಿಂಧುವಾಗಿ, ಭ್ರಮರಾಂಬೆಯ ಸೇವಾ ಫಲವಾಗಿ ಮಾಂಬಾಡಿ, ಬಲಿಪ, ಕುರಿಯ, ಶಿವಂತೂರು, ಮುಂಜರೆ ಮೊದಲಾದ ಘನ ವಿದ್ವಾಂಸರ ಗರಡಿಯಲ್ಲಿ ಪಳಗಿ ಯಕ್ಷಯಾನದ ರಚನಾತೆರಲ ಪರಿಶ್ರಮ ಉಂಡು ದಿನೇಶ್ ಶೆಟ್ಟಿ ಕೊಟ್ಟಿಂಜ ಆರತಿ ದಂಪತಿನಗಳು ಅಕ್ಲ ರಟ್ಟು ಜೋಕ್ಲೆಗೆ ಆಟ ಕಲ್ಪಾದ ಎಂಗ್ಲೆಗೆ ದಾಯ ಕಿರಿಕಿರಿ ಬಂದು ಇಲ್ಲಡು ಕುಲ್ದೊಲಿ. ಆದ್ರೆ ಅವರು ಕೇವಲ ತಮ್ಮ 2 ಮಕ್ಕಳಿಗೆ ಯಕ್ಷಗಾನ ಕಲಿಸುವುದು ಮಾತ್ರ ಅಲ್ಲದೆ ತಮ್ಮ ಮನೆಯಲ್ಲಿಯೇ ಮೊದಲು ಯಕ್ಷಗಾನ ಕಲಿಕಾ ಕೇಂದ್ರವನ್ನು ಆರಂಭಿಸಿ ಇವತ್ತು 100 ಜನ ಮಕ್ಕಳು ಈ ಒಂದು ಯಕ್ಷಗಾನ ಕೇಂದ್ರದ ಮೂಲಕ ಯಕ್ಷಗಾನವನ್ನ ಕಲ್ತಿದ್ದಾರೆ. ಬಹುಶಃ 2006ರಲ್ಲಿ ತಮ್ಮದೇ ಆದಂತ ಒಂದು ಕಂಪನಿಯನ್ನು ಹುಟ್ಟು ಹಾಕಿದ್ದಾರೆ. ಸೊ 2000ಕ್ಕೆ ಕೊಲ್ಲಿ ರಾಷ್ಟ್ರಕ್ಕೆ ಬಂದಿರುವ ನಮ್ಮ ದಿನೇಶ್ ಶೆಟ್ಟಿ ಅವರು ಕೊಟ್ಟಿಂಜದ ಊರಿನಲ್ಲೂ ಕೂಡ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣಕ್ಕೆ ಸಹಾಯವನ್ನ ಮಾಡಿಕೊಂಡು ಬಂದಿದ್ದಾರೆ. ಉಚಿತ ಪುಸ್ತಕ, ಶಾಲೆ ಫೀಸ್ ಕಟ್ಟೋದಕ್ಕೆ ತಮ್ಮ ಊರಿನ ಮಕ್ಕಳಿಗೂ ಕೂಡ ನೆರವಾಗ್ತಾ ಇದ್ದಾರೆ.
ಅದರ ಜೊತೆಗೆ ಶಿವದೂತ ಗುಳಿಗೆ ಎನ್ನುವಂತ ಒಂದು ಸಕ್ಸಸ್ಫುಲ್ ನಾಟಕ ಇಲ್ಲಿ ಪ್ರದರ್ಶನ ಆಗಿದೆ. ಅದರ ಹಿಂದೆ ಕೂಡ ಅವರು ಕೆಲಸ ಮಾಡಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಪಟ್ಲ ಫೌಂಡೇಶನ್ ದುಬೈ ಘಟಕದ ಒಬ್ಬರು ಪ್ರಮುಖರಾಗಿ ತುಂಬಾ ಜನ ಬಡತನದ ಕಲಾವಿದರಿಗೆ ಸಹಾಯವನ್ನ ಸದ್ದಿಲ್ಲದೆ ಯಕ್ಷಗಾನದ ಸಮಗ್ರ ಕಲಿಕೆಯನ್ನ ಕೊಡುವಂತಹ ಉದ್ದೇಶದಿಂದ ಯಕ್ಷಗಾನ ನಾಟ್ಯ, ಪ್ರಾಥಮಿಕ ಮತ್ತು ಪ್ರೌಢ ಅಭಿನಯ ತರಬೇತಿ, ಪೂರ್ವ ರಂಗ, ಉತ್ತರ ರಂಗ, ವೈವಿಧ್ಯಗಳ ತರಬೇತಿ, ವಿಶೇಷ ರಂಗಕ್ರಮಗಳ ಪ್ರಾತ್ಯಕ್ಷಿಕತೆ, ರಂಗ ಪಠ್ಯಗಳ ತರಬೇತಿ, ರಾಮಾಯಣ ಮಹಾಭಾರತ ಪುರಾಣ ಕಾವ್ಯ ಕಥನ ಅಧ್ಯಯನ, ಭಾಗವತಿಗೆ ಚಂಡಮದ್ದಳೆಯ ತರಬೇತಿ, ಇದೆಲ್ಲವನ್ನು ಕೂಡ ನೀಡುತ್ತಾ ಮಕ್ಕಳಿಗೆ ಸಂಪೂರ್ಣವಾದಂತಹ ಒಂದು ಯಕ್ಷಗಾನದ ತರಬೇತಿಯನ್ನು ಕೊಡುವಂತಹ ಕೇಂದ್ರವಾಗಿ ಮಾರ್ಪಟ್ಟಿರುವ ಯಕ್ಷಗಾನ ಅಭ್ಯಾಸ ಕೇಂದ್ರ UAE 10 ವರ್ಷದಲ್ಲಿ ನಡೆದು ಬಂದಿರುವ ಹಾದಿಯ ಪುಸ್ತಕವನ್ನ ಲೋಕಾರ್ಪಣೆಗೊಳಿಸ್ತಾ ಇದ್ದಾರೆ. ನಮ್ಮೆಲ್ಲ ಅತಿಥಿಗಳು ಅಗ್ಲಗೈಡು ಪುಸ್ತಕ ಉಂಟು ಆಡ ನಿಖಿಲ ಕೈ ಅಂತ ಖಾಲಿ ಉಂಟು ಅಚ್ಚಾದನೆ ರಟ್ಟು ಕೈಲ ಒಟ್ಟು ಮಂತದೊಂದು ಕಾಟಿದ ಮಾನಾದಿಗದ ಮೂಲಕ ಸ್ವಲ್ಪ ಸಹಾಯ ಮಾಡಿದರು.
ವರ್ಷದ ದಶಮಾನೋತ್ಸವದ ಕಾರ್ಯಕ್ರಮದ ವೇದಿಕೆಯಲ್ಲಿ ನಾನು ಹೊರಬಂದ ದಾರಿ ಯಾವುದು ಎನ್ನುವ ಹಾಗೆ ನೋಡಿದರೆ ಹರಿಯ ನಾಭಿ ಕಮಲದ ಮೂಲಕವಾಗಿ ನಾನು ಹೊರಗೆ ಬಂದಿದ್ದೇನೆ. ಕಮಲದ ಮೇಲೆ ಕುಳಿತಿದ್ದೇನೆ, ಹಾಗೆ ಒಮ್ಮೆ ಸುತ್ತ ನೋಡುತ್ತೇನೆ. ಹಲೋ ಫ್ರೆಂಡ್ಸ್, ಆಟ ಆವೊಂದು ತಿಲಕನೆ ನೈಟ್ದ ಮನಸ್ಸು ಸ್ಟಾರ್ಟ್ ಆತಂಡು. ಸೊ ಯಾನು ಮನಸ್ಸು ಮಲ್ತದ್ದು ನನ್ನ ಪಿದಾಡ್ನ ಪ್ಲ್ಯಾನ್ ಮಲ್ತೊಂದುಲ್ಲೆ. ನನ್ನೆಲ್ಲ 2-3 ಗಂಟೆದ ಆಟ ಬಾಕಿ ಇತ್ತಿನಿರ್ದ ಹತ್ರ ಆತ ಪುರ್ತು ಉಂತುಂಡ ಎಲ್ಲ ಡ್ಯೂಟಿಗೆ ಬಂಗ ಹಾಕೊಂಡು ಪಂಡದೆ ಅಂಕ ಪಿದಾಡ್ ಹಾಕೊಂಡು. ಸೊ ಈ ವಿಡಿಯೋ ನಿಕ್ಲಿಗೆ ಇಷ್ಟ ಆದಿತ್ತು ನಾವೊಂಜಿ ಲೈಕ್ ಕೊರ್ಲೆ. ಏರ್ ಮಾತ ನನ್ನೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಲ್ತಿಜಾರ, ಪ್ಲೀಸ್ ಸಬ್ಸ್ಕ್ರೈಬ್ ಮಲ್ಪಲೆ. ನಾನೊಂಜಿ ಹೊಸ ವಿಡಿಯೋ ದೊಡ್ಡಿ ತಿಕ್ಕಗ. ಬಾಯ್ ಬಾಯ್.